ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲಾ ವಿಚಾರವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇದ್ದರೂ ಕೂಡ ನನ್ನಲ್ಲೇ ಕೇಳುವ ಆಶಯ ಪರಮಾತ್ಮ. ಆಗ ಇದನ್ನ ಸಂಕಲ್ಪ ಹಾಗೆ ಇದೆ ಎಂದಾದ್ರೆ ಅದನ್ನು ಸ್ಮರಿಸಿಕೊಳ್ಳುವುದಕ್ಕೆ ನಾನು ಸಾಧ್ಯ ಇಲ್ಲ. ಭಗವಂತ, ಅಲ್ಲಿ ನಡೆದಂತಹ ಘಟನೆಯನ್ನು ಹೇಳುವುದಕ್ಕೆ ನಾಲಿಗೆ ತಳವರಿಸುತ್ತಾ ಇದೆ. ನಿಮ್ಮಿಂದ ಬೀಳುಗೊಂಡಂತಹ ಆ ಮಹಾ ಸತೀದೇವಿ ಸಭೆಯನ್ನು ಹುಟ್ಟಾಗ ಅವಳನ್ನು ತಂದೆ ತಾಯಿಗಳಾಗಲಿ ಅಥವಾ ತನ್ನ ಬಂಧು ಬಾಂಧವರಾಗಲಿ ಯಾರೊಬ್ಬರೂ ನುಡಿಸಲಿಲ್ಲ. ಆದರೂ ಆಕೆ ಬೇಸರಿಸಲಿಲ್ಲ. ಯಾಕಂದ್ರೆ ನನ್ನ ಮನೆಯಲ್ಲಿ ನನಗೆ ಗೌರವ ಮರ್ಯಾದೆ ಸಿಗುವುದು ಬೇಡ, ನನ್ನ ಪತಿದೇವರಿಗೆ ಅವಿರ್ಭಾಗ ಇದೆ ಎಂಬ ಹಾಗೆ ನೋಡಿದಾಗ ಅದು ನಿರೀಶ್ವರ ಯಾಗವಾಗಿತ್ತು. ಅದನ್ನು ಕಂಡು ಆಕೆ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಪ್ರಭುವೆ ಮೊದಲಾದಂತಹ ಮಹರ್ಷಿಗಳು, ಇಂದ್ರಾದಿ ದೇವತೆಗಳು, ಹೆಜ್ಜೆಯನ್ನು ಕೂಡಿದ ಸಭಿಕರೇ ಆಕೆಯನ್ನು ವ್ಯಂಗ್ಯಗೊಳಿಸಿದಾಗ ಅದನ್ನು ಕೇಳಿ ಸಹಿಸುವುದಕ್ಕೆ ಅಸಾಧ್ಯವಾದಂತಹ ನಿನ್ನ ಆ ಸತೀದೇವಿ ಯೋಗಾಗ್ನಿಯಲ್ಲಿ ದಕ್ಷ ಪಿತೃಗೃಹದ ಉತ್ಸವದಲ್ಲಿ ಪಾಲ್ಗೊಳ್ಳುವ ಉದ್ದೇಶಕ್ಕಾಗಿ ತಂದೆಯ ಮೇಲಿನ ಗೌರವದಿಂದ, ಬಂಧುಗಳಲ್ಲಿ ವ್ಯಾಮೋಹದಿಂದ ಪಾಲ್ಗೊಳ್ಳುವ ಕಾರಣದಿಂದಲೇ ಮುಂದುವರೆದರೆ ದಕ್ಷಾಧ್ವರದಲ್ಲಿ ನನ್ನವಳಾದ ಗೌರಿ ದಗ್ಧಳಾಗಿ ಹೋದಳೆ. ಗೌರಿ ನಾಶವಾದಳೆ. ಗೌರಿ ಇನ್ನಿಲ್ಲವೇ? ಕಳೆದುಕೊಂಡೇನೆ ನಾನು ಗೌರಿಯನ್ನು. ಪ್ರಪಂಚದ ಯಾರೊಬ್ಬರು ಆ ಕುರಿತಾಗಿ ಕನಿಕರವನ್ನು ಕಾಣಿಸದ ಮೇಲೆ ನಮಗಿನ್ನೇತರ ಮೋಹ ಕೆಂಡಬೆಯಾಗಲಿ. ಲೋಕ ಬ್ರಹ್ಮಾಂಡಗಳ ಲೇಖ ಉರಿದು ಹೋಗಲಿ. ಪುಂಡರೀಕಾಸನನ ಸಹಿತವಾದ ಸಮಸ್ತ ದೇವತೆಗಳನ್ನು ಭಂಗಪಡಿಸದೆ
ಸಾಧ್ಯವಿಲ್ಲ. ಅಂತದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಅಂತದ್ದರಲ್ಲಿ ಲೋಕದ ದೇವರಾಗುತ್ತಾ ನಿಮ್ಮನ್ನು ಅಪಮಾನಿಸಿದರೆ ಯಾರಪ್ಪ, ಹೇಗಪ್ಪ, ಎಲ್ಲಿಯಪ್ಪ? ದಕ್ಷಾಧ್ವರದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಹೋದರೆ ಅಲ್ಲಿರುವವರು ಅಪಮಾನಿಸಿದರಂತೆ. ಆದ ಅಪಮಾನಕ್ಕೆ ಮನಕರಗಿ ಕಣ್ಣೀರಿಡುವ ಕಾಲಕ್ಕೆ ಸೇರಿದಂತಹ ಋಷಿವರರು ದೇವತೆಗಳು ಕೈತಟ್ಟಿ ಪರಿಹಾಸೆಯನ್ನಾಡಿದರಂತೆ. ಯಾರೆಲ್ಲ ಕೈ ತಟ್ಟಿದಾರೋ ಅಂತವರ ಕೈ ಕತ್ತರಿಸಿ, ಯಾರೆಲ್ಲ ನಗು ಸೂತಿದರೋ ಅಂತವರೆಲ್ಲ ಹಲ್ಲುಗಳನ್ನೇ ಕಳಕಿ ಯೋಗಾಗ್ನಿಯಲ್ಲಿ ಆಕೆ ದಗ್ಧಳಾಗಿ ಹೋಗುವುದಕ್ಕೆ ಕಾರಣನಾದ ಆ ದಕ್ಷನ ತಲೆಯನ್ನು ಕದಿ 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 ಪ್ರಾಚೀನ ಬರಿಹೆ ದೊರೆ ಎಲ್ಲಿದೆ? ಪ್ರಾಚೀನ ಬರಿಹೆ ಹೇಗಿದ್ದಾನೆ ಆ ದಕ್ಷ ಪ್ರಜಾಪತಿ? ನನ್ನ ತಾಯಿ ಲೋಕದ ಮಾತೆ ದಾಕ್ಷಾಯಿಣಿ ಸಾಯುವಾಗ ಕೈ ಚಪ್ಪಾಳೆ ತಟ್ಟಿನಗಾಡಿದಂತಹ ತಂದೆ ಅವನನ್ನು ವಂಶವನ್ನು ನಿರ್ವಂಶ ಮಾಡಿಬಿಡ್ತೇನೆ. ಅವರ ಜೊತೆಗಾರರಾಗಿದ್ದವರು ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರಿಗೂ ತಕ್ಕದಂತಹ ಶಾಸ್ತಿಯನ್ನು ನಾನು ಮಾಡ್ತೇನೆ. ಕೊಡಿಯಪ್ಪಣೆ. ಟಂಕನಮುಖವಾಗಿ ಯಾತ್ರೆಯನ್ನು ಮಾಡು. ಪ್ರಾಚೀನ ವರ್ಷೆಯಲ್ಲಿ ಸರಿ ಯಾಗದೀಕ್ಷಾಬದ್ಧನಾಗಿ ಕುಳಿತ ದಕ್ಷನ ಯಾಗ ಮಂಟಪವನ್ನು ಪ್ರವೇಶಿಸಿ ಪ್ರತಿಭಟಿಸುವುದಕ್ಕೆ ಬಂದ ದೇವತೆಗಳನ್ನು ದಂಡಿಸು. ಸರಿ ಋಷಿ ಮುನಿಗಳಿಗೆ ಶಾಸನವನ್ನು ಮಾಡು. ಯಾಗದೀಕ್ಷಾಬದ್ಧನಾಗಿ ಕುಳಿತ ದುರ್ಮದನಾದಂತಹ ದಕ್ಷನ ತಲೆಯನ್ನು ಹೋಗಿ
ಹಾಕಿದ್ಯಾ? ಕೆಲವರಕ್ಕೆ ಯಾರು ಇಲ್ಲ ಅಂತ ಭಾವಿಸಿದ್ಯಾ? ಬಂದಿದ್ದೇವೆ, ಸಮಾಧಾನಕ್ಕೆ ಹೇಳ್ತಾ ಇದ್ದೇವೆ. ಬಂದ ಹಾಗೆ ಹಿಂದೆರಳು ಅವಸಾನವಾದಿದ್ದು ಏನು ಮಾಡ್ತೀವಿ? ನಿಮ್ಮ ಅಂಗಾಂಗವನ್ನು ಕಡಿವೆ. ಮೂರು ಮೂರ್ತಿಗಳ ಅಗತ್ಯ ನಿನಗಿತ್ತು. ಆದ್ರೆ ಇಂದು ಈಶಾನ ಭಾಗದ ಅಧಿಪತಿ ಆ ಈಶ್ವರನನ್ನು ಬಿಟ್ಟು ನಿರೀಕ್ಷಣೆಯಾಗ ನಡೆಯುತ್ತಾ ಇದೆ. ಇದಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ, ಅವರು ಕೊಡುವಂತಹ ಹವಿಸನ್ನು ತಿನ್ನುವುದಕ್ಕೆ ಬಂದಂತಹ ನಿಮ್ಮ ಆ ತಿನ್ನ ಹವಿಸನ್ನು ದೇವತೆಗಳನ್ನು ಬಡಿದು ಓಡಿಸುತ್ತಾ ಇದ್ದಿ, ಯಜ್ಞಕುಂಡಕ್ಕೆ ಅನೇತ್ಯ ಬಂದು ಎಸೆಯುತ್ತಾ ಇದ್ದಿ. ಎಲ್ಲ ಹಂದೆ ಯಾಕೆ ಬಂದೆ? ಯಾರೋ ನೀನು ಆದ್ರೆ ತಲೆ ಕೆಟ್ಟು ಈ ರೀತಿಯಾದಂತಹ ವ್ಯವಹಾರವನ್ನು ಮಾಡ್ತಾ ಇದ್ದಿ. ನಿರೀಶ್ವರ ಯಾಗ ಅಹಂಕಾರದ ಸಂಕೇತ, ಅದು ಯಾವತ್ತೂ ನಡೆಯಬಾರದು. ಅದಕ್ಕಾಗಿ ಯಾಗವನ್ನು ಹಾಳು ಮಾಡಿದ್ದೇನೆ, ಋಷಿ ಮುನಿಗಳನ್ನು ಬಳಿದಿದ್ದೇನೆ, ದೇವತೆಗಳು ಓಡಿ ಹೋಗಿದ್ದಾರೆ. ಉಳಿದವ ನೀನು, ನಿನ್ನ ತಲೆ ಕಂಡು ಹೋಲಿಸ್ತೇನೆ. ನಿನ್ನನ್ನು ಕೊಂದು ಯಾಗವನ್ನು ಸಂಪೂರ್ಣ
ಹೋಯಿತು. ಈ ಪಾಪಿಯ ತಲೆ ನನ್ನ ಕೈಯಲ್ಲಿರಬಾರದು. ಅದಕ್ಕಾಗಿ ಅಗ್ನಿಕುಂಡದಲ್ಲಿ ಅಗ್ನಿ ಉರಿಯುತ್ತಾ ಇದ್ದಾಳೆ. ಅದಕ್ಕೆ ಹಾಕಿ ಇದನ್ನು ಹೋಮಿಸಿ ಬಿಡ್ತೇನೆ. ಮತ್ತೆ ಸಂತೋಷದ ವಿಷಯವನ್ನು ತಂದೆಯಲ್ಲಿ ಹೇಳುವುದಕ್ಕಾಗಿ ಕೈಲಾಸಗಿರಿಯಲ್ಲಿ ಏರಬೇಕಾಗಿದೆ. ಇಲ್ಲಿದ್ದವರು ಋಷಿಮುನಿಗಳು ಯಾರು ಹೆದರಬೇಕಾದಂತ ಅಗತ್ಯವಿಲ್ಲ. ಇನ್ನು ಮುಂದೆ ಬಹಳಷ್ಟು ನಡೆಯುವುದಕ್ಕಿದೆ. ಎಲ್ಲರೂ ಶಾಂತ ಚಿತ್ತದಿಂದ ಕುಳಿತರು.